ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಶೇಷ ದೇವಾಲಯದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ. ಈ ದೇವಾಲಯದಲ್ಲಿ ಹಲವು ಕಡೆಗಳಲ್ಲಿ ಕಾಣಿಸುತ್ತಿರುವ ಆ ನೀಲಿ ಬಣ್ಣದ ಬೆಂಕಿಯ ಜ್ವಾಲೆಯ ಹಿಂದಿರುವ ರಹಸ್ಯವೇನು? ಇಲ್ಲಿ ನೆಲೆಸಿರುವ ಆ ಶಕ್ತಿ ದೇವತೆಗಳು ಯಾರು? ಈ ದೇವಾಲಯದ ಹಿಂದಿರುವ ಪುರಾಣ ಕಥೆ ಯಾವುದು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸಿಕೊಡುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಹಾಭಾರತದಲ್ಲೂ ಉಲ್ಲೇಖವಿರುವ ಈ ದೇವಾಲಯ ಭಾರತದ ಅತ್ಯಂತ ಪುರಾತನ ದೇವಾಲಯವಾಗಿದ್ದು ಇದನ್ನು ಪಾಂಡವರು ವನವಾಸದ ಕಾಲದಲ್ಲಿ ಶೋಧಿಸಿದ್ದಾರೆಂಬ ಪ್ರತೀತಿಯೂ ಇದೆ. ವಿಶೇಷ ಏನೆಂದರೆ ಈ ದೇವಾಲಯದಲ್ಲಿ ದೇವರ ಯಾವುದೇ ಫೋಟೋ ಆಗಲಿ ಯಾವುದೇ ವಿಗ್ರಹವಾಗಲಿ ಇಲ್ಲ. ಇಲ್ಲಿ ಕೇವಲ ನೀಲಿ ಬಣ್ಣದ ಜ್ವಾಲೆಯನ್ನು ಪೂಜಿಸಲಾಗುತ್ತದೆ. ಮೊಘಲ್ ದೊರೆ ರಾಜ ಅಕ್ಬರನ ಕಾಲದಲ್ಲಿ ಈ ಜ್ವಾಲೆಯನ್ನು ನಂದಿಸಲು ಇಡೀ ದೇವಾಲಯಕ್ಕೆ ನೀರು ಹಾಕಿ ನಂದಿಸಲು ಪ್ರಯತ್ನ ಪಟ್ಟರೂ ಸಹ ಈ ಜ್ವಾಲೆಯನ್ನು ನಂದಿಸಲು ಸಾಧ್ಯವಾಗಲೇ ಇಲ್ಲ. ಮತ್ತೊಂದು ವಿಶೇಷ ಏನೆಂದರೆ ಯಾವುದೇ ಎಣ್ಣೆ ಹಾಗೂ ಬತ್ತಿ ಇಲ್ಲದೆ ಉರಿಯುವ ಈ ದೀಪ ವಿಜ್ಞಾನಕ್ಕೂ ಸವಾಲಾಗಿ ನಿಂತಿದೆ. ಈ ಜ್ವಾಲೆಯ ಹಿಂದಿರುವ ರಹಸ್ಯವನ್ನು ವಿಜ್ಞಾನಕ್ಕೂ ಸಹ ಬಗೆಹರಿಸಲು ಸಾಧ್ಯವಾಗಲೇ ಇಲ್ಲ. 51 ಶಕ್ತಿ ಪೀಠಗಳಲ್ಲಿ ಒಂದಾದ ಈ ದೇವಾಲಯದಲ್ಲಿ ಭೂಮಿಯ ಗರ್ಭದಿಂದ 9 ಜ್ವಾಲೆಗಳು ಕಂಡುಬರುತ್ತಿದ್ದು 9 ರೂಪದ ದೇವತೆಗಳ ಸ್ವರೂಪದಲ್ಲಿ ಈ ಜ್ವಾಲೆಗಳನ್ನು ಆರಾಧಿಸಲಾಗುತ್ತದೆ. ಹಾಗಾದರೆ ಆ ದೇವತೆಗಳು ಯಾರು ಎಲ್ಲವನ್ನೂ ತಿಳಿಸಿಕೊಡುತ್ತೇನೆ. ಮೊದಲು ಈ ಕ್ಷೇತ್ರದ ಪೌರಾಣಿಕ ಹಿನ್ನೆಲೆಯನ್ನು ತಿಳಿಯೋಣ. ದಂತಕಥೆಯೊಂದರ ಪ್ರಕಾರ ಶಿವನ ಪತ್ನಿ ಅಗ್ನಿಕುಂಡಕ್ಕೆ ಹಾರಿ ಪ್ರಾಣತ್ಯಾಗ ಮಾಡಿದಾಗ ತನ್ನ ಪತ್ನಿಯನ್ನು ಕಳೆದುಕೊಂಡು ಕ್ರೋಧನಾಗಿದ್ದ ಪರಶಿವನು ತನ್ನ ಪತ್ನಿಯ ಮೃತದೇಹವನ್ನು ಹೆಗಲಲ್ಲಿ ಹಾಕಿಕೊಂಡು ಶಿವ ತಾಂಡವ ನೃತ್ಯವನ್ನು ಮಾಡುತ್ತಾನೆ. ಶಿವನ ಈ ವರ್ತನೆಯಿಂದ ತ್ರಿಲೋಕಕ್ಕೂ ಆಪತ್ತು ಸಂಭವಿಸಬಹುದಾಗಿದ್ದ ಕಾರಣದಿಂದ ಮಹಾವಿಷ್ಣು ಶಿವನಿಂದ ಗೌರಿಯ ದೇಹವನ್ನು ಬೇರ್ಪಡಿಸಲು ತನ್ನ ಸುದರ್ಶನ ಚಕ್ರವನ್ನು ಕಳುಹಿಸುತ್ತಾನೆ. ಚಕ್ರದ ದಾಳಿಗೆ ಗೌರಿಯ ದೇಹ ಛಿದ್ರ ಛಿದ್ರವಾಗಿ ಸಣ್ಣ ಸಣ್ಣ ತುಂಡುಗಳಾಗಿ ಭೂಮಿಯ ಮೇಲೆ ಅಲ್ಲಲ್ಲಿ ಹೋಗಿ ಬೀಳುತ್ತದೆ. ಹೀಗೆ ಗೌರಿಯ ನಾಲೆಗೆ ಬಿದ್ದಿರುವ ಜಾಗ ಈ ದೇವಾಲಯವೆಂದು ಪುರಾಣ ಕಥೆಯು ನಮಗೆ ತಿಳಿಸುತ್ತದೆ. ಬಂಡೆಗಳ ಮಧ್ಯೆ ಮೂಡಿಬರುತ್ತಿದ್ದ ಈ ಜ್ವಾಲೆಯ ಶಕ್ತಿ ತಿಳಿದ ರಾಜ ಭೂಮಿಚಂದ್ರನು ಈ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾನೆ. ನಂತರ ಪಾಂಡವರು ವನವಾಸದ ಕಾಲದಲ್ಲಿ ಈ ದೇವಾಲಯವನ್ನು ಶೋಧಿಸಿ ಪುನರ್ ನಿರ್ಮಾಣ ಮಾಡಿದ್ದಾರೆಂದು ಮಹಾಭಾರತ ನಮಗೆ ತಿಳಿಸುತ್ತದೆ. ಇಲ್ಲಿರುವ ಜ್ವಾಲೆಯನ್ನು ದೇವತೆಗಳ ರೂಪದಲ್ಲಿ ಪೂಜಿಸಲಾಗುತ್ತದೆ. ಅಷ್ಟಕ್ಕೂ ಇಲ್ಲಿ ನೆಲೆಸಿರುವ 9 ದೇವತೆಗಳು ಯಾರು ಎನ್ನುವ ಪ್ರಶ್ನೆಗೆ ಉತ್ತರ, ದೇವಾಲಯದ ಮೊದಲನೇ ಜ್ವಾಲೆಯನ್ನು ಮಹಾಕಾಳಿಯ ರೂಪದಲ್ಲಿ ಆರಾಧಿಸಿದರೆ, ಎರಡನೆಯ ಜ್ವಾಲೆಯನ್ನು ಅನ್ನಪೂರ್ಣೆ, ಮೂರನೆಯದು ಚಂಡಿಕಾದೇವಿ ಹಾಗೂ ನಾಲ್ಕನೆಯ ಸ್ವರೂಪ ಮಾತಾ ಇಂಗ್ಲಾಜ್, ಐದನೆಯದು ವಿಂಧ್ಯವಾಸಿನಿ, ಆರನೆಯ ಪ್ರತಿರೂಪ ಮಹಾಲಕ್ಷ್ಮಿ ಹಾಗೂ ಏಳನೆಯ ಸ್ವರೂಪ ತಾಯಿ ಸರಸ್ವತಿ, ಎಂಟನೆಯ ರೂಪ ಅಂಬಿಕಾದೇವಿ ಹಾಗೂ 9ನೆಯದು ತಾಯಿ ಅಂಜನಿ ದೇವಿಯ ಸ್ವರೂಪದಲ್ಲಿ ಪೂಜಿಸಲಾಗುತ್ತದೆ. ಅಷ್ಟಕ್ಕೂ ಈ ಜ್ವಾಲಾಮಾತಾ ದೇವಾಲಯ ಇರುವುದಾದರೂ ಎಲ್ಲಿ ಎನ್ನುವ ಪ್ರಶ್ನೆಗೆ ಉತ್ತರ, ಭಾರತದ ಹಿಮಾಚಲ ಪ್ರದೇಶದಲ್ಲಿರುವ ಕಾಂಗ್ರಾ ಜಿಲ್ಲೆಯ ಜ್ವಾಲಾಮುಖಿ ಎನ್ನುವ ಊರಿನಲ್ಲಿದೆ ಈ ಜ್ವಾಲಾಮಾತಾ ದೇವಾಲಯ. ಈ ದೇವಾಲಯದ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.